ಒಂದು ಚೂರು ಕೂಡ ಸೋಡಾ ಪುಡಿ ಈಸ್ಟ್ ಹಾಕ್ಕೊಳ್ಳದೆ ಹೂವಿಗಿಂತಲೂ ಮೆದುವಾಗಿರುವಂತಹ ಮಲ್ಲಿಗೆ ಇಡ್ಲಿಗೆ, ಗರಿ ದೋಸೆಗೆ, ಮಸಾಲೆ ದೋಸೆಗೆ, ಸೆಟ್ ದೋಸೆಗೆ, ಪ್ಲೇನ್ ದೋಸೆಗೆ ಹಿಟ್ಟನ್ನು ಚಿಟಿಕೆ ಹೊಡೆದಷ್ಟು ಸ್ವಲ್ಪದಲ್ಲಿ ಮಾಡಬೇಕಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ, ಹೇಗಿದ್ರಲ್ಲ? ಇವತ್ತಿನ ವಿಡಿಯೋದಲ್ಲಿ ಆ್ಯಕ್ಚುಲಾಗಿ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ರು, ಮೇಡಮ್ ಈ ಮಲ್ಲಿಗೆ ಇಡ್ಲಿ ಮಳಿಗೆ ಅಂದರೆ ಮೆದುವಾಗಿರುವಂಥ ಇಡ್ಲಿ ಅಥವಾ ಸಣ್ಣ ಅಂತೀವಿ ಊರ ಕಡೆ, ಅದನ್ನ ಯಾವ ಥರ ಮಾಡೋದು ಮತ್ತು ಅದಕ್ಕೆ ಹಿಟ್ಟನ್ನು ಕಲಿಸೋದು ಹೇಗೆ ಅಂತ, ಅದು ಕೂಡ ಸೋಡಾ ಹಾಕದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಅದನ್ನೇ ಹೇಳ್ಕೊಡ್ತಾ ಇದ್ದೇನೆ. ಒಂದು ಚೂರು ಸೋಡಾ ಪುಡಿ ಅಥವಾ ಬೇಕಿಂಗ್ ಸೋಡಾ ಹಾಕದೆ ಮಲ್ಲಿಗೆ ಇಡ್ಲಿಗೆ ಹಿಟ್ಟನ್ನು ಮಾಡುವಂಥದ್ದು. ಹಾಗೆಯೇ ನಾವು ಹೋಟೆಲ್ಗಳಲ್ಲಿ ಪ್ಲೇನ್ ದೋಸೆ, ಮಸಾಲೆ ದೋಸೆ, ಗರಿ ಆಗಿರುವಂಥ ದೋಸೆಗಳನ್ನು ತಿಂತೀವಲ್ವ, ಅದಕ್ಕೆ ಕೂಡ ಇದೇ ಹಿಟ್ಟು ಸಾಕು, ಈ ಒಂದೇ ಹಿಟ್ಟು ಸಾಕು. ಮತ್ತು ತುಂಬ ಬಗೆಯ ಐಟಮ್ಗಳನ್ನು ಹಾಕುವಂಥ ಅವಶ್ಯಕತೆ ಕೂಡ ಇಲ್ಲ. ನಾನು ಒಂದು 2 ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಹೇಳ್ಕೊಡ್ತಾ ಇದ್ದೇನೆ. ಈ ವಿಡಿಯೋನ ನೋಡಿ, ಈ 2 ಇಂಗ್ರೀಡಿಯೆಂಟ್ಸ್ಗಳನ್ನು ನೀವು ಹಾಕಿದರೆ ಸಾಕು, ಮಲ್ಲಿಗೆ ಇಡ್ಲಿಗೆ, ದೋಸೆಗೆ ಎಲ್ಲ ಒಂದೇ ಹಿಟ್ಟಲ್ಲಿ ಮಾಡ್ಬೋದು. ಮತ್ತು 8 ರಿಂದ 10 ಗಂಟೆ ಇಟ್ಟರೆ ಸಾಕು, ಸೂಪರಾಗಿ ಚೂರು ಕೂಡ ಸೋಡಾ ಹಾಕದೆ ಉದುಕು ಕೂಡ ಬರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಅರ್ಧರ್ಧ ನೋಡಿದರೆ ನಿಮ್ಗೆ ಏನು ಗೊತ್ತಾಗಲ್ಲ. ಕಂಪ್ಲೀಟಾಗಿ ಹೇಳ್ಕೊಡ್ತಾ ಇದ್ದೀನಿ, ತುಂಬಾ ಸಿಂಪಲ್ ಆಗಿರುವಂತಹ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತು ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನೀವು ಸಬ್ಸ್ಕ್ರೈಬ್ ಹಾಕಿದರೆ ನಾನು ನೆಕ್ಸ್ಟ್ ಹಾಕುವಂಥ ನೀವು ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಥ್ಯಾಂಕ್ಸ್ ಎಲ್ರಿಗೂ. ನೋಡಿ, ಮಲ್ಲಿಗೆ ಇಡ್ಲಿ, ದೋಸೆ, ಮಸಾಲೆ ದೋಸೆ ಎಲ್ಲದಕ್ಕೂ ಈ ಒಂದು ಹಿಟ್ಟಿದ್ರೆ ಸಾಕು. ಈ ಒಂದು ಹಿಟ್ಟಿದ್ರೆ ಇದೆಯಲ್ವ, ತುಂಬ ಬಗೆಯ ದೋಸೆ, ಇಡ್ಲಿ ಎಲ್ಲದನ್ನು ಮಾಡ್ಬೋದು. ಇದನ್ನು ಮಾಡೋದು ಹೇಗೆ ಪರ್ಫೆಕ್ಟಾಗಿ ಹೇಳ್ಕೊಡ್ತಾ ಇದ್ದೇನೆ. ಮೊದಲನೆಯದಾಗಿ ನೀವು ಇಡ್ಲಿಯೇ ಮಾಡ್ತೀರಾ ಅಂತಂದರೆ ಇಡ್ಲಿ ರೈಸ್ ತಗೊಳ್ಳಿ. ಇಲ್ಲ ಇಡ್ಲಿ ಮತ್ತು ದೋಸೆಗೂ ಸೇರ್ಕೊಂಡು ಹಿಟ್ಟು ಮಾಡ್ತೀರಂತಂದರೆ ದೋಸೆ ರೈಸ್ ತಗೊಳ್ಳಿ. ಒಳ್ಳೆ ಕ್ವಾಲಿಟಿಯ ಅಕ್ಕಿಯನ್ನು ತಗೊಳ್ಳಿ. ನೀವು ರುಬ್ಬೋಕ್ಕಿಂತ 6 ಗಂಟೆ ಮುಂಚೆ ನೀರಲ್ಲಿ ನೆನೆ ಹಾಕಿ ಇಡಬೇಕು. ಅಕ್ಕಿಯನ್ನು ನಾವು ತೊಳೆದಾದರೂ ನೆನೆ ಹಾಕಬಹುದು, ಅಥವಾ ರುಬ್ಬೋಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ ಆದರೂ ನಾವು ತೊಳ್ಕೊಬೋದು. ಬಟ್ ಕ್ಲೀನಾಗಿ ತೊಳೆದುಕೊಳ್ಳಿ. ನಾವು ಅಕ್ಕಿಯನ್ನು ನೆನೆ ಹಾಕುವಾಗಲೇ ಉದ್ದನ್ನು ಕೂಡ ನೆನೆ ಹಾಕಬೇಕು. ಕ್ವಾಂಟಿಟಿ ಹೇಳ್ತೀನಿ. ನಾನು 3 ಲೋಟದಷ್ಟು ದೋಸೆ ರೈಸನ್ನು ತಗೊಂಡಿದ್ದೇನೆ. ಅಂದರೆ ಇಡ್ಲಿ ಮತ್ತು ದೋಸೆಗೆ 2 ಸೇರಿಸಿ ಮಾಡ್ತಾ ಇರೋದ್ರಿಂದ ದೋಸೆ ರೈಸನ್ನು ತಗೊಂಡಿದ್ದೇನೆ. ಈ ಲೋಟದಲ್ಲಿ 3 ಲೋಟದಷ್ಟು. ಅದೇ ಲೋಟದಲ್ಲಿ 1 ಲೋಟದಷ್ಟು, 3 ಲೋಟಕ್ಕೆ 1 ಲೋಟದಷ್ಟು ಉದ್ದು ನೋಡಿ. 1 ಲೋಟದಷ್ಟು ಉದ್ದನ್ನು ಕೂಡ ಅದೇ ಟೈಮಲ್ಲಿ ನೆನೆ ಹಾಕಿ ಒಂದು 6 ಗಂಟೆ ನೆನೆಯಲಿಕ್ಕೆ ಬಿಟ್ಟಿದ್ದೇನೆ. 6 ಗಂಟೆಗಿಂತ ಜಾಸ್ತಿ ಬೇಡ, 4 ರಿಂದ 6 ಗಂಟೆ ಉದ್ದನ್ನು ನೆನೆ ಹಾಕಿದರೆ ಸಾಕು. ಅದಾದ ನಂತರ ನಾವು ಅದನ್ನ ತೊಳೆದುಕೊಂಡು ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್, ಈ ಇಡ್ಲಿ ಮಲ್ಲಿಗೆ ಥರ ಆಗಲಿಕ್ಕೆ ಅದು ಈ ಮಂಡಕ್ಕಿ. ಒಂದು ಮುಷ್ಟಿಯಷ್ಟು ಮಂಡಕ್ಕಿ ಇದ್ದರೆ ಸಾಕು. ಹಾಗೆಯೇ ನಿಮಗೆ ಇಡ್ಲಿ ಬೆಳ್ಳಗೆ ಬರಬೇಕು, ಮೆತ್ತಗೆ ಬರಬೇಕು ಅಂತಂದರೆ ಒಂದು ಸ್ವಲ್ಪ ಸಬ್ಬಕ್ಕಿ ಕೂಡ ನೀವು ಉದ್ದು ಹಾಕುವಾಗಲೇ 2 ಟೇಬಲ್ ಸ್ಪೂನಷ್ಟು ಉದ್ದು ಹಾಕುವಾಗಲೇ ನೆನೆ ಹಾಕಿಟ್ಬೇಡಿ. ಅಂದರೆ ಟೋಟಲ್ 4 ಲೋಟದಷ್ಟು ಅಕ್ಕಿಗೆ 2 ಚಮಚದಷ್ಟು ಉದ್ದು ಸಾಕು. ಅದನ್ನು ಕೂಡ ನೀರಲ್ಲಿ ನೆನೆ ಹಾಕಬೇಕು. ಸಬ್ಬಕ್ಕಿಯನ್ನು ನಾವು ರುಬ್ಬೋಕ್ಕಿಂತ ಒಂದು 10 ನಿಮಿಷ ಅಥವಾ ಒಂದು 5 ನಿಮಿಷ ಮುಂಚೆ ನೀರಲ್ಲಿ ಹಾಕಿ ಬಿಟ್ಟರೆ ಸಾಕು. ಅದೊಂದು ಚೂರು ಮೆತ್ತಗಾಗಬೇಕು ಅಷ್ಟೇ. ಅಥವಾ ಆವಾಗಲೇ ನೀವು ನೀರು ಹಾಕಿ, ಸ್ವಲ್ಪ ಬಿಸಿನೀರು ಹಾಕಿ ಅದನ್ನ ಮೆತ್ತಗೆ ಮಾಡಿಕೊಂಡು ಹಾಕ್ಕೊಂಡ್ರು ನಡೀತದೆ, ಇಲ್ಲ ಸ್ವಲ್ಪ ಹೊತ್ತು ನೆನೆ ಇಟ್ಟರು ನಡೀತದೆ, ಏನೂ ತೊಂದರೆ ಇಲ್ಲ. ಇನ್ನೊಂದು ನಮಗೆ ಇಂಗ್ರೀಡಿಯೆಂಟ್ ಏನು ಅಂತಂದರೆ ಅದು ಸ್ವಲ್ಪ ಅನ್ನ. ನಾನು ಕುಚ್ಚಲಕ್ಕಿ ಅನ್ನನ ತಗೊಂಡಿದ್ದೇನೆ. ನೀವು ವೈಟ್ ರೈಸ್ ಬೇಯಿಸಿರೋದಿದ್ರೂ ಕೂಡ ಹಾಕೋಬೋದು, ಏನೂ ತೊಂದರೆ ಇಲ್ಲ. ರುಬ್ಬೋಕ್ಕಿಂತ ಮುಂಚೆ ಎಲ್ಲದನ್ನು ಕ್ಲೀನಾಗಿ ತೊಳ್ಕೊಳ್ಳಿ. ಮತ್ತೊಂದು ಸರಿ ಹೇಳ್ತಾ ಇದ್ದೇನೆ. ಅದಾದ ನಂತರ ನಾನೇನು ಮಾಡ್ತೀನಿ, ಉದ್ದು ಮತ್ತು ಅಕ್ಕಿಯನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಳ್ಳಲ್ಲ, ಎಲ್ಲದನ್ನು ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡ್ತೀನಿ. ಇದರಿಂದ ಕರೆಕ್ಟಾಗಿ ಮಿಕ್ಸ್ ಆಗಿ ಬೇಗ ಉದುಗು ಬರುತ್ತೆ. ಅದರಿಂದ ಅಕ್ಕಿ, ಅದಾದ ನಂತರ ತೊಳೆದಿಟ್ಟಂಥ ಉದ್ದು, ಹಾಗೆಯೇ ಸಬ್ಬಕ್ಕಿ ಇದನ್ನು ಕೂಡ ಒಂಚೂರು ತೊಳೆದುಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ಅನ್ನ ಮತ್ತು ಮಂಡಕ್ಕಿ ಇದೆಯಲ್ವ ನೆನೆಸಿಟ್ಟಿರುವಂಥದ್ದು, ಅದನ್ನು ಕೂಡ ಹಿಂಡ್ಬಿಟ್ಟು ಹಾಕ್ಕೊಳ್ಳಿ. ನೀರು ಇವಾಗ ಫಸ್ಟ್ ನಾನು ಈ ಅಕ್ಕಿ ಮೆಷರ್ ಮಾಡಿ ಇಟ್ಟಿದ್ದೀನಲ್ವ, ಆ ಲೋಟದಲ್ಲಿ 2 ಲೋಟದಷ್ಟು ಹಾಕ್ಕೊತಾ ಇದ್ದೇನೆ ರುಬ್ಕೊಳ್ಳೋದಕ್ಕೆ. ಒಂದ್ಸರಿ ರುಬ್ಕೊಂಡೆ ನೋಡಿ, ಇದೊಂದು ಸ್ವಲ್ಪ ದಪ್ಪ ಆಗ್ತಾಯಿದೆ ಅಂತ ಅನ್ನಿಸ್ತು. ಮತ್ತೊಂದು ಚೂರು ನೀರು ಹಾಕ್ಕೊಂಡು ಈ ಹದಕ್ಕೆ ರುಬ್ಕೊಂಡಿದ್ದೇನೆ. ಯಾವಾಗ ಅಂತಂದರೆ ತುಂಬ ನೈಸ್ ದೋಸೆ ಹಿಟ್ಟಿನ ಥರ ಬೇಡ, ಒಂದು ಸ್ವಲ್ಪ ತರಿ ಇದ್ದರೆ ಕೂಡ ನಡೀತದೆ, ಚೆನ್ನಾಗೇ ಇರುತ್ತೆ. ಇವಾಗ ಒಂದು ಕ್ಲೀನಾಗಿರುವಂಥ ಪಾತ್ರೆಯನ್ನು ತಗೊಂಡು ರೆಡಿ ಮಾಡಿಟ್ಟಿರುವಂಥ, ಗ್ರೈಂಡ್ ಮಾಡಿಟ್ಟಿರುವಂಥ ಹಿಟ್ಟನ್ನು ಹಾಕ್ಕೊತಾ ಇದ್ದೇನೆ. ಇದು ಎಷ್ಟು ದಪ್ಪ ಬೇಕು ಅಂತ ಹೇಳ್ತೀನಿ. ನೀವು ಸೌಟಿಂದ ಈ ಥರ ಹಾಕುವಾಗ ಸ್ಲೋ ಆಗಿ ಎಳಿಬೇಕು ನೋಡಿ. ಇದು ಇನ್ನೂ ಒಂದು ಸ್ವಲ್ಪ ದಪ್ಪನೇ ಆಯಿತು. ನಾನು ಒಂಚೂರು ನೀರು ಹಾಕ್ತಾ ಇದ್ದೇನೆ, ಯಾಕಂತಂದರೆ ಸ್ವಲ್ಪ ದಪ್ಪ ಅಂತ ಅನ್ನಿಸ್ತು. ತುಂಬ ದಪ್ಪ ಆದರೂ ಉದುಗು ಪರ್ಫೆಕ್ಟಾಗಿ ಬರಲ್ಲ, ತುಂಬ ತೆಳ್ಳಗಾದರೂ ಕೂಡ ನಮಗೆ ಹಿಟ್ಟು ಕರೆಕ್ಟಾಗಿ ಉದುಗು ಬರಲ್ಲ. ನೋಡಿ, ಸೌಟಲ್ಲಿ ಅಂಟ್ಕೊಂಡು ನಿಧಾನಕ್ಕೆ ಎಳಿಬೇಕು. ಆ ಥರ
ಅದಕ್ಕೆ ನಾವು ರೆಡಿ ಮಾಡ್ಕೋಬೇಕು. ಆದಷ್ಟು ಹಿಟ್ಟನ್ನು ಕೈಯಲ್ಲಿ ಕಲಿಸ್ಕೊಳ್ಳಿ. ಕೈ ಬಿಸಿ ಹಿಟ್ಟಿಗೆ ತಾಗಿದಾಗ ಬೇಗ ಉದುರು ಬರುತ್ತೆ ಅಂತ ಹೇಳ್ತಾರೆ. ಇದು ಹಿಂದಿನವರು ಫಾಲೋ ಮಾಡ್ತಾ ಇದ್ದಂತಹ ಸೀಕ್ರೆಟ್ ಟಿಪ್ಸ್. ನೋಡಿ ಇವಾಗ ಹೀಗೆ ಈ ಹದಕ್ಕೆ ರೆಡಿ ಆದರೆ ಸಾಕು. ಇದು ಪರ್ಫೆಕ್ಟ್ ಆಗಿದೆ. ಇದು ದೋಸೆಗೂ ಆಗುತ್ತೆ, ಹಾಗೆಯೇ ಇಡ್ಲಿಗೂ ಆಗುತ್ತೆ. ಇನ್ನೇನು ಅಂತಂದರೆ ಜಸ್ಟ್ ಒಂದು ಮುಚ್ಚಳನ್ನು ಮುಚ್ಚಿಟ್ಬಿಟ್ಟು ಮೇಲ್ಗಡೆಯಿಂದ ಬೇಕಾದರೆ ಭಾರ ಇಡ್ಬೋದು, ಅಥವಾ ಇದನ್ನ ಕಂಪ್ಲೀಟಾಗಿ ಸೀಲ್ ಮಾಡಿ ಇಡ್ಬೋದು. ಅಂದರೆ ಬಟ್ಟೆ ಅಥವಾ ಯಾವುದಾದ್ರೂ ಟವೆಲ್ ಇದ್ದರೆ ಕಂಪ್ಲೀಟಾಗಿ ಅದನ್ನ ಮುಚ್ಚಿಬಿಟ್ಟು ಇಡ್ಬೋದು. ಬಟ್ ಈಗ ಸೆಕೆ ಟೈಮಲ್ಲಿ ಆ ಥರ ಏನೂ ಬೇಕಿಲ್ಲ. 8ರಿಂದ 10 ಅವರ್ ಒಂದು ನಾವು ಕ್ಲೋಸ್ ಮಾಡಿ ಇರುವಂತಹ ಕೊನೆಯಲ್ಲಿಟ್ಟರೆ ಸಾಕು, ಗಾಳಿ ಬರದಂತ. ಯಾಕಂತಂದರೆ ಈ ಸೆಕೆಗೆ ಬೇಗ ಉದುಗು ಬರುತ್ತೆ. ಒಂದು ಚೂರು ನಾನು ಸೋಡಾ ಪುಡಿ ಹಾಕಿಲ್ಲ. 8 ಗಂಟೆ ಆಗಿದೆ, ರಾತ್ರಿ ನಾನು ರುಬ್ಬಿಬಿಟ್ಟಿಟ್ಟಿದ್ದೇನೆ. ನೋಡಿ ಬೆಳಗ್ಗೆ ತೋರಿಸ್ತಾ ಇದ್ದೇನೆ ಯಾವ ಥರ ಬಂದಿದೆ ನೋಡಿ. ಒಂದು ಚೂರು ಸೋಡಾ ಪುಡಿ ಹಾಕಿಲ್ಲ. ನಿಮಗೆ ಮಂಡಕ್ಕಿ, ಸಬ್ಬಕ್ಕಿ, ಉದ್ದೆ ಸಾಕು ಈ ಥರ ಉದುಗು ಬರಲಿಕ್ಕೆ. ಇನ್ನೊಂದು ಏನು ಅಂತಂದರೆ, ಒಂದು ವೇಳೆ ಉದುಗು ಬಂದಿಲ್ಲ ಅಂತಂದರೆ ಒಂದು ಸ್ವಲ್ಪ ಬಿಸಿ ನೀರನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಇಟ್ಬಿಟ್ಟು ಈ ಹಿಟ್ಟಿನ ಪಾತ್ರೆನ ಅರ್ಧ ಗಂಟೆ ಅದರಲ್ಲಿ ಇಟ್ಬಿಡಿ. ಇವಾಗ ನೀವು ಉಪ್ಪು ಎಷ್ಟು ಬೇಕು ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಬಟ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಯಾವಾಗಲೂ ಉದುಗು ಬಂದ ಹಿಟ್ಟನ್ನು ತುಂಬ ಸೌಟ್ ಹಾಕಿ ಮಿಕ್ಸ್ ಮಾಡಬಾರ್ದು. ಉಪ್ಪು ಹಾಕಿದ ನಂತರ ಒಂದು ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ನನಗೆ ಇಡ್ಲಿ ಹಾಕೋಕ್ಕೆ ಪರ್ಫೆಕ್ಟ್ ಇದೆ ಹಿಟ್ಟು. ಇದಕ್ಕಿನ್ನ ತೆಳ್ಳಗೆ ಮಾಡಲ್ಲ. ನಿಮಗೇನಾದರೂ ಸ್ವಲ್ಪ ದಪ್ಪ ಆಯಿತು ಅಂತಂದರೆ ಚೂರು ನೀರು ಹಾಕಿ ತೆಳ್ಳಗೆ ಮಾಡ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡೋದಕ್ಕೆ ಹೋಗೋದೇ ಬೇಡ. ಉಪ್ಪು ನಾವು ಇಡ್ಲಿ ಹಾಕೋಕ್ಕಿಂತ ಮುಂಚೆನೇ ಹಾಕೋದು. ಅಂದರೆ ನಾವು ರುಬ್ಬುವಾಗ ಹಾಕಬಾರ್ದು, ಹಿಟ್ಟು ಹಾಳಾಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಮತ್ತು ಇಡ್ಲಿ ನೀರು ಬರುತ್ತೆ ಇಡ್ಲಿಯಲ್ಲಿ ಅಂತ ಹೇಳ್ತಾರೆ. ಆದ್ದರಿಂದ ಹಿಂದಿನ ದಿನವೇ ಉಪ್ಪನ್ನು ಹಾಕೋಬೇಡಿ. ಉಪ್ಪು ನೀವು ಯಾವಾಗಲೂ ಇಡ್ಲಿ ಮಾಡೋಕ್ಕಿಂತ ಅಥವಾ ದೋಸೆ ಮಾಡೋಕ್ಕಿಂತ ಮುಂಚೆ ಹಾಕ್ಕೊಳ್ಳಿ. ಇವಾಗ ಇಡ್ಲಿ ಪಾತ್ರೆಗೆ ಎಣ್ಣೆನ ಸವರ್ಬಿಟ್ಟು ಹಿಟ್ಟನ್ನು ಈ ಥರ ಹಾಕ್ಕೊಳ್ಳಿ. ತಟ್ಟೆ ಪೂರ್ತಿ ಹಿಟ್ಟನ್ನು ಹಾಕೋಬಾರ್ದು, ಅರ್ಧದಷ್ಟೇ ಹಾಕಬೇಕು. ಯಾಕಂತಂದರೆ ಅದು ಉಬ್ಬಿ ಬಂದಾಗ ಇಡ್ಲಿ ಸರಿಯಾಗಿ ಬರುತ್ತೆ. ಈಗ ಇಡ್ಲಿ ಸ್ಟೀಮರ್ ಪಾತ್ರೆಯಲ್ಲಿ ನೀರನ್ನು ಹಾಕಿ ಇಡ್ಲಿ ಟ್ರೇಯನ್ನು ಇಡ್ತಾ ಇದ್ದೇನೆ. ಇದನ್ನ ನೀವು ಊರ ಕಡೆ ಗಿನ್ನಲ್ ಅಂತೀವಿ, ಅಂದರೆ ಸಣ್ಣ ಮಾಡೋದಕ್ಕೆ ಒಂದು ಕಪ್ ಥರ ನಾವು ಬೌಲ್ ಥರದ್ದು ಯೂಸ್ ಮಾಡ್ತೀವಿ, ಅದಕ್ಕೆ ಗಿನ್ನಲ್ ಅಂತೀವಿ. ಅದರಲ್ಲಿ ಹಾಕಿ ಮಾಡಿದ್ರೂ ತುಂಬಾ ಚೆನ್ನಾಗಿ ಬರುತ್ತೆ, ಮೆತ್ತಗೆ ಬರುತ್ತೆ ಇಡ್ಲಿ. ಒಂದು 5ರಿಂದ 8 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸಿದರೆ ಸಾಕು. ಸೂಪರ್ ಆಗಿರುವಂಥ ಮಲ್ಲಿಗೆಗಿಂತ ಮಿದುವಾಗಿರುವಂಥ ಇಡ್ಲಿ ರೆಡಿ ಆಗುತ್ತೆ. ಒಂದ್ಸರಿ ಇಡ್ಲಿ ಬೆಂದಾದ ನಂತರ ಸ್ಟವನ್ನು ಬಂದ್ ಮಾಡಿ ಅದಾದ ನಂತರ ಒಂದು ಒದ್ದೆ ಬಟ್ಟೆನ ಹರಡ್ಕೊಂಡು ಅದರ ಮೇಲೆ ಈ ಟ್ರೇಯನ್ನು ಇಟ್ಬಿಟ್ರೆ ನಾವು ಬೇಗ ಎಬ್ಬಿಸ್ಬೋದು, ಇಲ್ಲದಿದ್ದರೆ ಅಂಟ್ಕೊಳ್ಳುತ್ತೆ. ಅದಕ್ಕೆ ನಾನು ಈ ಥರ ಮಾಡ್ತಾ ಇರ್ತೇನೆ. ಅಂದರೆ ತುಂಬ ಇರುವಾಗ ಕೂಡ ನಮಗೆ ಅದನ್ನ ಎಬ್ಸಕ್ಕೆ ಬರಲ್ಲ, ತುಂಬ ತಣ್ಣಗಾದ ನಂತರ ಕೂಡ ಎಬ್ಸಕ್ಕೆ ಬರಲ್ಲ. ಒಂದು ಸ್ವಲ್ಪ ಬಿಸಿ ಇರುವಾಗಲೇ ನಾವಿದನ್ನ ಎಬ್ಬಿಸಬೇಕು. ನೋಡಿ ನೀಟಾಗಿ ಬಂದಿದೆ. ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ, ಅದರ ಇಡ್ಲಿ ಟೆಕ್ಸ್ಚರ್ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನೋಡಿ ಸೂಪರ್ ಆಗಿರುವಂಥ ಮಲ್ಲಿಗೆ ಇಡ್ಲಿ ರೆಡಿ ಆಗಿದೆ. ಇದೇ ಹಿಟ್ಟಲ್ಲಿ ನೀವು ಮಸಾಲೆ ದೋಸೆ ಮಾಡ್ಬೋದು, ಪ್ಲೇನ್ ದೋಸೆ ಮಾಡ್ಬೋದು. ಒಂದು ಹಿಟ್ಟು ಮಲ್ಟಿಪಲ್ ಪರ್ಪಸ್ಗೆ ನಮಗೆ ಯೂಸ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ ನಾನು ಅದೇ ಹಿಟ್ಟಲ್ಲಿ ದೋಸೆ ಕೂಡ ಹಾಕ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಈ ದೋಸೆ ತುಂಬಾ ಚೆನ್ನಾಗಿರುತ್ತೆ, ಮೆತ್ತಗಾಗಿ. ನೀವು ತೆಳ್ಳಗೆ ಬೇಕಾದರೂ ಬಿಡಿಸ್ಕೋಬಹುದು ಅಥವಾ ಸ್ವಲ್ಪ ದಪ್ಪನೂ ಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.